ಕೆಎಸ್ಆರ್ಟಿಸಿ ನಿಗಮದ ಮಾಜಿ ಅಧ್ಯಕ್ಷರಾಗಿನ ಟಿ.ಕೆ. ಸುಧೀರ್ ನಮ್ಮೊಟ್ಟಿಗೂ ವೇದಿಕೆಯ ಜೊತೆ ಆಗ್ತಾರೆ. ಅರೆಗ್ಲ ಶಾಲನ್ನು ಬದುಕು ಕಾರ್ಯಕ್ರಮಕ್ಕೆ ಬಾರಿ ಮೋಕೆ ಹಿಡಿದುಕೊಂಡಿಲ್ಲ ಸುಧೀರನ್ನ ಕಾರ್ಯಕ್ರಮಕ್ಕೆ ಕೂಡ ಮೋಕೆದ ಸಲ್ಮೇಲೆ ಸ್ವಾಗತ. ನವಚೇತನ ಚಿಟ್ಸ್ ಮಾಲಕರು ಲಯನ್ ಲೋಕೇಶ್ ಶೆಟ್ರನ್ನ ಕಾರ್ಯಕ್ರಮಕ್ಕೆ ಮೋಕೆಡ್ ಎದುಕೊಡುವುದಿಲ್ಲ. ಅರೆಗ್ಲ ಅರ್ತಿ ಪಿರ್ತದ ಸ್ವಾಗತ ಸುಸ್ವಾಗತ. ಇಂಥ ಕಾರ್ಯಕ್ರಮಕ್ಕೆ ಬಾರಿ ಮೋಕೆಡ್ ಮಾಜಿ ಶಾಸಕರು ಜೆ.ಆರ್. ಲೋಬೋ ನಮ್ಮೊಟ್ಟಿಗೆ ಅರೇನ ಬಾರಿ ಮೋಕೆಡ್ ಈ ಕಂಬಳದ ವೇದಿಕೆಗೆ ನಮ್ಮ ಎದುಕೊಂಡಿಯ ಏನಿತ ಈ ವೇದಿಕೆ ಈ ಕಾರ್ಯಕ್ರಮದ ಬಗ್ಗೆ ಎರಡು ಪಾತ್ರದ ಶುಭನುಡಿನ ಕರಡು ಬಂದ ಗೌರವಾನ್ವಿತ ಹಿರಿಯರ ನೆಂಚಿನ ಜೆ.ಆರ್. ಲೋಬೋ ಮೇರಡಕ್ಕೆ ಮಾತಾಡಿದ ಮಾನವ ತೆಗೆದುಕೊಳ್ಳೆ ಜೆ.ಆರ್. ಲೋಬೋ ಮೇರೆ ಕಮಲಾಭಿಮಾನಿಗಳೇ, ಜಯ ವಿಜಯ ಜೋಡುಕರ ಕಂಬಳದ 13ನೇ ವರ್ಷದ ಈ ಕಂಬಳವನ್ನು ವಿಜೃಂಭಣೆಯಿಂದ ಆಚರಿಸುವಂತಹ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಪ್ರಥಮತವಾಗಿ ಪ್ರತ್ಯೇಕವಾಗಿ ಈ ಕಂಬಳವನ್ನು ನಡೆಸುವಂಥದ್ದು ಪ್ರತಿ ಸಾರಿ ನಾನು ಈ ಕಂಬಳಕ್ಕೆ ಬರ್ತಾ ಇದ್ದೀನಿ. ಕಂಬಳ ನಡೆಸುವಂಥದ್ದು ಕೆಲಸ ಬಹಳ ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟದ ಕೆಲಸ. ನಮ್ಮ ದಕ್ಷಿಣ ಕನ್ನಡದ ಸಂಸ್ಕೃತಿ ಕಲೆ ಇಷ್ಟವರೆಗೆ ಉಳಿಸಿ ಬೆಳೆಸಿಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ. ಮುಂದಿನ ಪೀಳಿಗೆಗೂ ಕೂಡ ಕೊಡುವಂಥ ಜವಾಬ್ದಾರಿ ನನ್ನದಾಗಿದೆ. ನನಗೂ ಕೂಡ ಸುಮಾರು 4 ಕಂಬಳಗಳನ್ನು ನಡೆಸಿ ಅಭ್ಯಾಸ ಇದೆ. ಪಿಲಿಕುಲದಲ್ಲಿ ಸುಮಾರು 4 ಕಂಬಳವನ್ನು ಮಾಡಿ ಈ ಕಂಬಳಕ್ಕೆ ಒಂದು ಸರ್ಕಾರದ ಒಂದು ಮೊಹರನ್ನು ಕೊಡಿಸಿದ್ದೆ ನಾನು. ಆಗ ಸರ್ಕಾರದಿಂದ ನಡೆಸುವಂಥ ಕಂಬಳ ಅಂತ ಅದು ಖಾತೆ ವ್ಯವಸ್ಥೆ ಕರೆಯನ್ನು ಮಾಡಿ ನಾನು ಕಂಬಳ ನಡೆಸಿದ್ದೀನಿ. ಆ ಕಂಬಳ ನಡೆಸುವಂಥ ಕಷ್ಟ ನಡೆಸುವವರಿಗೆ ಮಾತ್ರ ಗೊತ್ತು. ಆ ಖರ್ಚು ವೆಚ್ಚ, ಅದರ ಮೇಲೆ ಇರುವಂಥ ಶ್ರಮ, ಅದನ್ನೆಲ್ಲ ನೋಡುವಾಗ ಈ 13 ವರ್ಷದವರೆಗೆ ಈ ಕಂಬಳವನ್ನು ತಾವು ನಡೆಸ್ಕೊಂಡು ಬಂದಿದ್ರೆ ನಿಮಗೆ ಅಭಿನಂದನೆಗಳು. ಇದನ್ನು ಮುಂದೆಯೂ ಕೂಡ ಇದನ್ನು ನಡೆಸಿ ಉಳಿಸಿ ಮುಂದಿನ ನಮ್ಮ ಜನರಿಗೆ, ನಮ್ಮ ಪೀಳಿಗೆಗೆ ಕೊಡುವಂಥ ಮಹತ್ ಕಾರ್ಯವಂತ ಮಾಡಿ ಇದನ್ನು ಯಶಸ್ವಿಗೊಳಿಸುವ ಕೇಳ್ಕೊಳ್ತೇನೆ. ಪ್ರತ್ಯೇಕವಾಗಿ ಯಾರು ಇದರಲ್ಲಿ ಭಾಗವಹಿಸಿರಿ, ಕಂಬಳಾಭಿಮಾನಿಗಳು ಯಾರು ಇದ್ದೀರಿ, ಆ ಕೋಣಗಳನ್ನು ಸಾಕುವುದು, ಅದನ್ನು ಪೋಷಿಸುವುದು ಇದೆಲ್ಲ ಸಾಮಾನ್ಯವಾದ ಕೆಲಸವಲ್ಲ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಕಲೆಯಿಂದ ಈ ಕೋಣಗಳ ಒಂದು ಏನು ಇದಿದೆ, ಬ್ರೀಡ್ ಇದೆ, ಅದು ಉಳಿಯುತ್ತದೆ. ಬಹುಶಃ ಅದು ಇಲ್ಲದಿದ್ದರೆ ಎಷ್ಟು ಹಟ್ಟಿಗಳಲ್ಲಿ ಕೋಣಗಳೇ ಇರ್ತಿರಲಿಲ್ಲ. ಆದ್ದರಿಂದ ಕಂಬಳ ಒಂದು ಲೆಕ್ಕದಲ್ಲಿ ಪ್ರಾಣಿಗಳ ಸಂರಕ್ಷಣೆ ಕೂಡ ಅಂತ ಹೇಳ್ಬೋದು. ನಾನು ನಿಮಗೆ ಅಭಿನಂದನೆ ಹೇಳಿ ಇದಕ್ಕೆ ಬಲ ಬರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜಗದೀಶ್ ಸಮ್ಮೇಳನ ಸಮೇತ ಬಂದಿಲ್ಲ. ಅರವಿಂದ್ ಕೆಪಿ ಬಾರಿ ಮೋಕೆಡ್ ಅಂತ ಕಾರ್ಯಕ್ರಮಕ್ಕೆ ಗೊತ್ತಿರುಚಿನ ಜಗದೀಶ್ ಅಣ್ಣಗಳ ಶಾಲ್ ಕೊಟ್ಟು ಕಾರ್ಯಕ್ರಮಕ್ಕೆ ಮೋಕೆಡ್ ಎದುಕೊಂಡಿಲ್ಲ ಸಮ್ಮೇಳ ಜಗದೀಶ್ ಅಣ್ಣ. இந்த ಕಾರ್ಯಕ್ರಮದ ನಿರೂಪಕರಾದ ಮಲಮಲ್ಲ ವೇದಿಕೆಯ ಅಲಂಕಾರ ಮಲ್ತಿ ನಂಚಿನ ಅಭಿಷೇಕ್ ಶೆಟ್ರ್ ನಮ್ಮೊಟ್ಟಿಗೂ ಉಳ್ಳೇರು. ಅರೆನ ಗೌಜಿ ಗರ್ದಡ್ ಪ್ರೀತಿಯ ವೇದಿಕೆಯ ಮಧ್ಯಭಾಗವಾಗಿ ಎದುಕೊಂಡಿಲ್ಲ. ಅರೆಗೆ ಗೌರವಾನ್ವಿತ ವೆನಿವಾಸ್ ಕಾಮತ್ರು
ವೇದಿಕೆಡು ಪುರಂಚಿನ ಅರವಿಂದ್ ಬೊಕ ರಾಕೇಶ್ ಸೇರಿದೆ ಶಾಲೆನ ತೊರೆತಿದ್ದು ಬಿ ಕುಮಾರಯ್ಯ ಅಜ್ಜಿರಿ ಮತ್ತು ಪರಮಾನುಗುತ್ತು ವಾಗ್ದೇವಿ ಅಮ್ಮನವರ ಪುತ್ರರಾಗಿ 12/12/1950 ಇಂಥ ಕಾರ್ಯಕ್ರಮದ ಪಥದ ಸನ್ಮಾನ ಸ್ವೀಕಾರ ಮಧ್ಯೆ ನಂಚಿನ ರಾಕೇಶ್ ಇವರು ಮುಂದೆ ಮಾತನಾಡಬೇಕಾಗಿ